ಅದು ಈ ಪ್ರತಿಭಟನೆಗೆ ಮತ್ತು ನಮ್ಮ ಪಂಚಾಯತ್ಗೆ ಯಾವುದೇ ಸಂಬಂಧವಿಲ್ಲ, ಬೆಂಬಲ ಕೂಡ ನಮ್ದಿಲ್ಲ. ನಾವು ಏನಿದ್ರು ಕೂಡ ಅಭಿವೃದ್ಧಿಯ ಚಿಂತನೆ ಮಾತ್ರ ನಮಗೆ ಇರುವುದು. ಅದರ ನಡುವಲ್ಲಿ ಈಗ ಜನವರಿ ನಂತರ ಅದನ್ನು ಉರಿಸ್ತೇವೆ ಅಂತಕ್ಕಂಥ ಹೇಳಿದ ಭರವಸೆ ಮೇಲೆ ಪುನಃ ನಾವು ಪ್ರತಿಭಟನೆ ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದನ್ನು ನಾವು ಪಂಚಾಯತ್ ಬಾಡಿ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇನ್ಫೋಸಿಸ್ ಸಂಸ್ಥೆ ಇಲ್ಲಿ ಬಂದದ್ದು ನಮಗೆ ಭಾರಿ ಒಂದು ಹೆಮ್ಮೆ ವಿಚಾರ. ನಮ್ಮ ಗ್ರಾಮದಲ್ಲಿ ಸಂತೋಷ. ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾತ್ರ ನಾವು ಮಾಡ್ತೇವೆ. ಇಂಥ ಈ ಪ್ರತಿಭಟನೆ ಇಂಥದನ್ನು ನಾವು ಕೂಡ ಯಾವುದು ಕೂಡ ನಮ್ಮ ಸದಸ್ಯರು ಮಾಡುವುದಿಲ್ಲ ಅಂತಕ್ಕಂಥ ಈ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅವರು ಈಗ ಜನವರಿಯಲ್ಲಿ ಅವರು ಉರಿಸ್ತಾರೆ ಅಂತ ಗೊತ್ತಿದ್ದು ಇವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ಅವರು ಜನವರಿಯಲ್ಲಿ ಉರಿಸಿದರೆ ಇವರಿಗೆ ಹೇಳ್ಬೋದಲ್ಲ, ನಾವು ಪ್ರತಿಭಟನೆ ಮಾಡಿದ್ದರಿಂದ ಲೈಟನ್ನು ಉರಿಸಿದ್ದಾರೆ ಅಂತೇಳಿ ಜನರಿಗೆ ತಪ್ಪು ಅಭಿಪ್ರಾಯವನ್ನು ಹಂಚಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಪಜೀರು ಗ್ರಾಮ ಪಂಚಾಯತ್ ವತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ಇದು 29 ತಾರೀಕಿನಂದು ಲೈಟ್ ಇನ್ಫೋಸಿಸ್ ರೋಡಿನ ಎದುರುಗಡೆ ಇರುವಂಥ ಲೈಟನ್ನು ದಾರಿದೀಪವನ್ನು ಉರಿಸುವ ಬಗ್ಗೆ ಒಂದು STPI ಪಜೀರು ಇವರು ಒಂದು ಪ್ರತಿಭಟನೆಯನ್ನು ಕರೆದಿದ್ದಾರೆ. ಅದಕ್ಕೆ ಬೇಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಪಂಚಾಯತ್ ಮುಖಾಂತರ ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪಂಚಾಯತಿನ ಅಧ್ಯಕ್ಷರಾದಂಥ ಮೇರಿ ಫರ್ನಾಂಡಿಸ್ ಅವರಿದ್ದಾರೆ, ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರು ಸೀತಾರಾಮ್ ಶೆಟ್ಟಿ ಅವರಿದ್ದಾರೆ, ಮಾಜಿ ಅಧ್ಯಕ್ಷರು ಅಲ್ಲಿ ಸದಸ್ಯರಾಗಿರ್ತಕ್ಕಂಥ ಇಂತಿಯಾಜ್ರವರಿದ್ದಾರೆ, ನಮ್ಮ ಸದಸ್ಯರಾದಂಥ ಮೀನಾಕ್ಷಿ ಅವರು ಕೂಡ ಇದ್ದಾರೆ. ಎಲ್ಲರನ್ನು ಕೂಡ ಮತ್ತು ನಿಮ್ಮೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಷಯ ಏನಂತ ಹೇಳಿದರೆ, ಈ ದಾರಿದೀಪ ಉರಿಸುವ ಬಗ್ಗೆ ನಾವು DC ಅವರ ಹತ್ರ, ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಹತ್ರ ಮೀಟಿಂಗಲ್ಲಿ ನಾವು ಅಧ್ಯಕ್ಷರು ಮತ್ತು ಸದಸ್ಯರು ಹೋದಾಗ ಅದರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಮಾಡಿದ್ದೆವು. ಯಾಕಂತ ಹೇಳಿದರೆ ನಮ್ಮ ಪಜೀರು ಗ್ರಾಮ ಪಂಚಾಯತಿಗೆ ಟ್ಯಾಕ್ಸಿನ ಕೊರತೆ ಇದೆ. ಯಾಕಂತ ಹೇಳಿದರೆ ಆ ಟ್ಯಾಕ್ಸ್ ಮುಖಾಂತರ ನಮಗೆ ಇಲ್ಲಿ ಬರುವಂಥ ಅನುದಾನದಲ್ಲಿ ಮತ್ತು ಟ್ಯಾಕ್ಸ್ನಲ್ಲಿ ನಮಗೆ ಇಲ್ಲಿಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತು ಆ ದಾರಿದೀಪವನ್ನು ಅವರೇನು ಹೇಳಿದರು ಅಂತ ಹೇಳಿದರೆ, ನೀವು ಪಂಚಾಯತ್ ವತಿಯಿಂದ ಉರಿಸಬೇಕಂತ ಹೇಳಿ. ಆವಾಗ ನಾವು ಹೇಳಿದೆವು, ನಮ್ಮ ಈ ಪಂಚಾಯತ್ ನಿಧಿಯಿಂದ ಉರಿಸಲಿಕ್ಕೆ ಆಗುವುದಿಲ್ಲ, ಅದಕ್ಕೆ ಅನುದಾನ ಜಾಸ್ತಿ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ಜಿಲ್ಲಾಧಿಕಾರಿ ಅವರಲ್ಲಿ ಮನವರಿಕೆ ಮಾಡಿದಾಗ ಜಿಲ್ಲಾಧಿಕಾರಿಯವರು ಆದೇಶವನ್ನು ಇನ್ಫೋಸಿಸ್ನವರಿಗೆ ಮಾಡಿದರು, ನೀವೇ ಅದನ್ನು ಉರಿಸಬೇಕಂತೇಳಿ. ಅದಕ್ಕೆ ಕುರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ದಾರಿದೀಪವನ್ನು ಕುರ್ನಾಡು ಗ್ರಾಮ ಪಂಚಾಯತಿನವರೇ ಉರಿಸ್ತಾ ಇದ್ದಾರೆ. ಅದು ಹೇಗಂತ ಹೇಳಿದರೆ ಅಲ್ಲಿ ಅವರಿಗೆ ಟ್ಯಾಕ್ಸ್ ಜಾಸ್ತಿ ಬರ್ತದೆ, ಅನುದಾನ ಇದೆ, ಅದರ ಮುಖಾಂತರ ಅವರು ಉರಿಸ್ತಾರೆ. ಇಲ್ಲಿ ನಮಗೆ ಇಡೀ ಗ್ರಾಮಕ್ಕೆ ಬಳಸುವಂಥ 5-6 ಲಕ್ಷ ರೂಪಾಯಿ ಅನುದಾನ ಲೈಟಿನದ್ದು ಬಿಲ್ಲನ್ನು ಈ ಇನ್ಫೋಸಿಸ್ ಎದುರುಗಡೆ ಇರುವಂಥದ್ದಕ್ಕೆ ಉರಿಸಿದರೆ ಅದು ಪೋಲಾಗ್ತದೆ. ಅದಕ್ಕೆ ಬೇಕಾಗಿ ಅವರು ಆದೇಶವನ್ನು ನೀಡಿದರು. ಅದರ ನಂತರ ನಾವು ಕೂಡ ಪಂಚಾಯತ್ ವತಿಯಿಂದ ಅಧ್ಯಕ್ಷರು, ನಾವು ಪಂಚಾಯತ್ ಬಾಡಿ ಇನ್ಫೋಸಿಸ್ನವರಿಗೆ ಲೆಟ್ರನ್ನು ಹಾಕಿದೆವು. ಜಿಲ್ಲಾಧಿಕಾರಿ ವಾರ್ಡ್ನ ಮೇಲೆ ನಮಗೆ ಉರಿಸಬೇಕಂತೇಳಿ ನಾವು ಪಂಚಾಯತ್ ವತಿಯಿಂದ ಅವರಿಗೆ ಲೆಟ್ರನ್ನು ಮಾಡಿದೆವು. ಲೆಟ್ರ್ ಮಾಡಿದ್ದಕ್ಕೆ ಅವರು 3 ನವೆಂಬರಿಗೆ 2021ಕ್ಕೆ ನಮಗೆ ಇನ್ಫೋಸಿಸ್ ಸಂಸ್ಥೆ ವತಿಯಿಂದ ಅಧ್ಯಕ್ಷರಿಗೆ ಇಲ್ಲಿಗೆ ಒಂದು ಲೆಟ್ರನ್ನು ಕಳಿಸಿದ್ದಾರೆ. ಏನಂತ ಹೇಳಿದರೆ, ನೀವು ಕಳಿಸಿದಂಥ ಲೆಟ್ರ್ ನಮಗೆ ಸಿಕ್ಕಿದೆ, ನೀವು ಸ್ಟ್ರೀಟ್ ಲೈಟನ್ನು ಉರಿಸಬೇಕಾದಂತ ಹೇಳಿದ್ದೀರಿ, ಅದಕ್ಕೆ ನಾವು ಬದ್ಧವಾಗಿದ್ದೇವೆ, ನಾವು ಅದನ್ನು ಹೆಡ್ ಆಫೀಸಿಗೆ ಬ್ಯಾಂಗ್ಳೂರಿಗೆ ಕಳಿಸಿದ್ದೇವೆ, ಕೂಡಲೇ ನಾವು ಅದನ್ನು ಉರಿಸುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆಯೊಂದಿಗೆ ನಮಗೊಂದು ಲೆಟ್ರನ್ನು ಕೂಡ ಪಂಚಾಯತಿಗೆ ಅವರು ಕಳಿಸಿದ್ದಾರೆ. ಮತ್ತೇನಂತ ಹೇಳಿದರೆ, ಅದರ ನಡುವೆ ನಮ್ಮ ಶಾಸಕರು ಇಲ್ಲಿಯ ಪಜೀರು ನಮ್ಮ ಗ್ರಾಮಕ್ಕೆ ಹಲವಾರು ಅಭಿವೃದ್ಧಿಗೆ ಕಾಮಗಾರಿಗೆ ಹಲವಾರು ಕೋಟಿ ಅನುದಾನವನ್ನು ನೀಡಿದಂಥ ಶಾಸಕರು ಅವರ ನೇತೃತ್ವದಲ್ಲಿ ಕೂಡ ನಾವು ಇನ್ಫೋಸಿಸ್ ಅವರ ಹತ್ರ ಸಂಸ್ಥೆಯವರ ಹತ್ರ ಮಾತಾಡಿದಾಗ ಅವರು ಹೇಳಿದರೆ ಭರವಸೆಯನ್ನು ಕೂಡ ಕೊಟ್ಟರು, ನಾವು ನಮ್ಮ ಇದರಲ್ಲೇ ಉರಿಸ್ತೇವೆ, ನಮಗೆ ಮತ್ತು ಈ ಪಜೀರ್ ಗ್ರಾಮಕ್ಕೆ ಸಂಬಂಧಿಸಿದ ಹಾಗೆ CSR ಫಂಡಲ್ಲಿ ನಾವು ಕೆಲವು
ಅನುದಾನವನ್ನು ನೀವು ನಮಗೆ ಕೊಡಬೇಕು ಅಂತ ಕೇಳಿದಾಗ ಅದಕ್ಕೂ ಕೂಡ ಶಾಸಕರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ, ನಮ್ಮ ಸದಸ್ಯರ ನೇತೃತ್ವದಲ್ಲಿ ಅವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರ ನಡುವಲ್ಲಿ ಈಗ ಜನವರಿ ನಂತರ ಅದನ್ನು ಉರಿಸ್ತೇವೆ ಅಂತಕ್ಕಂಥ ಹೇಳಿದ ಭರವಸೆ ಮೇಲೆ ಪುನಃ ನಾವು ಪ್ರತಿಭಟನೆ ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದನ್ನು ನಾವು ಪಂಚಾಯತ್ ಬಾಡಿ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇನ್ಫೋಸಿಸ್ ಸಂಸ್ಥೆ ಇಲ್ಲಿ ಬಂದದ್ದು ನಮಗೆ ಭಾರಿ ಒಂದು ಹೆಮ್ಮೆ ವಿಚಾರ, ನಮ್ಮ ಗ್ರಾಮದಲ್ಲಿ ಸಂತೋಷ. ಯಾಕಂತ ಹೇಳಿದರೆ ಹಲವಾರು ಯೋಜನೆಗಳನ್ನು ಕೂಡ ಅವರು ಇಡೀ ಕರ್ನಾಟಕದಲ್ಲಿ ಎಲ್ಲದೂ ಕೂಡ ಈ ಕರೋನಾ ಟೈಮಲ್ಲಿ ಕೂಡ ಅವರು ಬೇಕಾದ ಇದನ್ನು ಅವರು ಮಾಡಿದ್ದಾರೆ, ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯತ್ ವತಿಯಿಂದ ಹಲವಾರು ಯೋಜನೆಗಳನ್ನು ಕೇಳಿದಾಗಲೂ ಕೂಡ ನಮಗೆ ಅವರು ಪಂಚಾಯತಿಗೆ ನೀಡಿದ್ದಾರೆ, ನಮ್ಮ ಅಭಿವೃದ್ಧಿಗೋಸ್ಕರ ನೀಡಿದ್ದಾರೆ. ಅದೇ ರೀತಿ ಈ ಪ್ರತಿಭಟನೆ ಮಾಡುವುದು ಸರಿಯಲ್ಲ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಮತ್ತು ಈ ಪ್ರತಿಭಟನೆಗೆ ಮತ್ತು ನಮ್ಮ ಪಂಚಾಯತ್ಗೆ ಯಾವುದೇ ಸಂಬಂಧವಿಲ್ಲ, ಬೆಂಬಲ ಕೂಡ ನಮ್ಮದಿಲ್ಲ. ನಾವು ಏನಿದ್ರೂ ಕೂಡ ಅಭಿವೃದ್ಧಿಯ ಚಿಂತನೆ ಮಾತ್ರ ನಮಗಿರುವುದು, ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚಿಂತನೆಯನ್ನು ಮಾತ್ರ ನಾವು ಮಾಡ್ತೇವೆ. ಇಂಥ ಈ ಪ್ರತಿಭಟನೆ ಇಂಥದನ್ನು ನಾವು ಕೂಡ ಯಾವುದು ಕೂಡ ನಮ್ಮ ಸದಸ್ಯರು ಮಾಡುವುದಿಲ್ಲ ಅಂತಕ್ಕಂಥ ಈ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಶಾಸಕರ ನೇತೃತ್ವದಲ್ಲಿ ಮಾತಾಡಿದಾಗ ಅವರು ಅದನ್ನೆಲ್ಲವನ್ನ ಒಪ್ಪಿಕೊಂಡು, ಮೊನ್ನೆ ನಾನು ಸಾಮಾನ್ಯ ಸಭೆಯಲ್ಲಿ ಕೂಡ ಅವರ ಸದಸ್ಯರಲ್ಲಿ ಹೇಳಿದೆ, ಅವರಲ್ಲಿ ಹೇಳಿದಾಗ ಅವರಲ್ಲಿ ಹೇಳಿದೆ ಈಗ ಅವರು CSR ಫಂಡ್ ನಮಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ, ಮತ್ತು ಜನವರಿ ನಂತರ ಅದನ್ನು ಉರಿಸ್ತೇನೆ ಅಂತ ಹೇಳಿದ್ದಾರೆ. ನಾವು ಪ್ರತಿಭಟನೆ ಮಾಡುವುದು ಸರಿಯಲ್ಲ. ಯಾಕಂತ ಹೇಳಿದರೆ ನಾವು ಮತ್ತು ನಮಗೆ ಹೈಯೆಸ್ಟ್ ಟ್ಯಾಕ್ಸ್ ಪಜೀರ್ ಪಂಚಾಯತಿಗೆ ಬರುವಂಥದ್ದು ಇನ್ಫೋಸಿಸ್ ಸಂಸ್ಥೆಯವರಿಂದ ಸುಮಾರು 16 ಲಕ್ಷ ರೂಪಾಯಿ ವರ್ಷಕ್ಕೆ ನಮಗೆ ಟ್ಯಾಕ್ಸ್ ಬರ್ತದೆ. ಅದು ಇರುವಾಗ ನಾವು ಅವರನ್ನೊಂದು ಉತ್ತಮ ರೀತಿಯಲ್ಲಿ ನಮ್ಮ ಈ ಪಜೀರಿನ ಅಭಿವೃದ್ಧಿಗೋಸ್ಕರ ಅವರನ್ನು ಉಪಯೋಗಿಸಿಕೊಂಡು ನಾವು ಮಾಡಿದರೆ ಒಳ್ಳೆಯದು ಅಂತಕ್ಕಂಥ ಭಾವನೆ ನಮ್ಮ ಎಲ್ಲ ಸದಸ್ಯರಲ್ಲಿ, ನಮ್ಮ ಪಂಚಾಯತ್ ಸದಸ್ಯರಲ್ಲಿ ಇದೆ. ಅದರ ಕಾರಣದಿಂದಾಗಿ ನಾವು ಅವರೊಂದಿಗೆ ಸುಮ್ಮನೆ ಈ ಪ್ರತಿಭಟನೆ ಮಾಡುವುದು ಸರಿಯಲ್ಲ ಅಂತಕ್ಕಂಥ ಭಾವನೆಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಈಗ ಇನ್ಫೋಸಿಸ್ ಸಂಸ್ಥೆಯವರು ಕೂಡಲೇ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಕೂಡಲೇ ಅವರು ಸ್ಪಂದಿಸಿದ್ದಾರೆ. ಕೂಡಲೇ ನಮ್ಮ ಪಂಚಾಯತಿಗೆ ಲೈಟ್ ಉರಿಸುವಂಥ ಭರವಸೆ ನೀಡಿರ್ತಾರೆ. ನಮ್ಮ ಶಾಸಕರು ಕೂಡ ಮಾತಾಡಿದ್ದಾರೆ, ಈಗಾಗಲೇ ನಾವು ಕೂಡ ಮಾತಾಡಿದ್ದಕ್ಕೆ ಸ್ಪಂದಿಸಿದ್ದಾರೆ. ಆದ್ದರಿಂದ ನಾವು ಈ ಪ್ರತಿಭಟನೆಗೆ ಅವರೊತ್ತಿಗೆ ನಾವಿಲ್ಲ, ಅವರ ಸಂಘಟನೆ ವತಿಯಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಪ್ರತಿಭಟನೆಗೂ ನಮಗೇನು ಸಂಬಂಧ ಇಲ್ಲ ಇದರಲ್ಲಿ. ಮತ್ತೆ ಏನು ಅಂತ ಹೇಳಿದರೆ, ಅವರು ಈಗ ಜನವರಿಯಲ್ಲಿ ಅವರು ಉರಿಸ್ತಾರೆ ಅಂತ ಗೊತ್ತಿದ್ದು ಇವರೀಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದರೆ ಈ ಸಂದರ್ಭದಲ್ಲಿ ಅವರು ಜನವರಿಯಲ್ಲಿ ಉರಿಸಿದರೆ ಇವ್ರಿಗೆ ಹೇಳ್ಬೋದಲ್ಲ, ನಾವು ಪ್ರತಿಭಟನೆ ಮಾಡಿದ್ದರಿಂದ ಲೈಟನ್ನು ಉರಿಸಿದ್ದಾರೆ ಅಂತೇಳಿ. ಜನರಿಗೆ ತಪ್ಪು ಅಭಿಪ್ರಾಯವನ್ನು ಹಂಚಲಿಕ್ಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಇಲ್ಲದ್ರೆ ಅವರು ಉರಿಸಲಿಕ್ಕೆ ಇರಲಿಲ್ಲ, ನಾವು ಪ್ರತಿಭಟನೆ ಮಾಡಿದೆವು, ಆದ್ದರಿಂದ ಇವರು ಅದನ್ನು ಜನವರಿಯಲ್ಲಿ ಉರಿಸಿದರು ಅಂತ ಜನರಿಗೆಲ್ಲ ಇವರ ಬಗ್ಗೆ ಎಲ್ಲ ಅಭಿಪ್ರಾಯ ಮೂಡಲಿಕ್ಕೆ ಇವರೊಂದು ಈ ಸಂಘಟನೆ ಮುಖಾಂತರ ಇವರೊಂದು ಪ್ರಯತ್ನ ಬರ್ತಾ ಇದ್ದಾರೆ. ಆದ್ದರಿಂದ ನಾವು ನಮ್ಮ ಇನ್ಫೋಸಿಸ್ ಸಂಸ್ಥೆ ವಿರುದ್ಧ ಯಾವುದು ಪ್ರತಿಭಟನೆ ಮಾಡುವುದಿಲ್ಲ. ಅವರು ನಮಗೆ ಹಲವಾರು ಅನುದಾನವನ್ನು ಕೂಡ ಬರೋ ಬಗ್ಗೆ ಈಗಾಗಲೇ ನಮ್ಮ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರಿಗೆ ಭರವಸೆಯನ್ನು ನೀಡಿದ್ದಾರೆ. ಇದರ ಹಿಂದೆ ಕೂಡ ನಮಗೆ ಅಂಗನವಾಡಿ ನಂತರ ಅದಕ್ಕೆ ಕೂಡ ಅನುದಾನವನ್ನು ಕೊಟ್ಟಿದ್ದಾರೆ, ಕೊಳವೆ ಮಾಡಲಿಕ್ಕೆ. ನಮ್ಮ ಈಗಾಗಲೇ ಕಮಲಾಪದ ಎಂಬಲ್ಲಿ ಚತುಷ್ಪದ ರಸ್ತೆಗೆ ಪಜೀರ್ ಮುಖಾಂತರ ಹಾದು ಹೋಗಲಿಕ್ಕೆ ಒಳ್ಳೆ ಅನುದಾನವನ್ನು ನೀಡಿ ಒಳ್ಳೆ ರಸ್ತೆಯನ್ನು ನೀಡಿದ್ದಾರೆ. ಅದರಿಂದ ನಾವು ಎಲ್ಲರನ್ನು ಸೇರಿಸಿಕೊಂಡು ಒಟ್ಟಿಗೆ ಮುಂದುವರಿಸಿಕೊಂಡು ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಮುಡಿಪು ಕಾಲೇಜಿನಲ್ಲಿ ಕೂಡ ಅವರು ಒಳ್ಳೆ ನಮ್ಮ ವಿಧಾನ ಸಭಾ ಕ್ಷೇತ್ರದಲ್ಲಿ ಒಳ್ಳೆ ಟಾಯ್ಲೆಟ್ ಕೂಡ ಒಳ್ಳೆ ಅನುದಾನ ನೀಡಿದ್ದಾರೆ. ಕಾಲೇಜಿಗೆ ರಸ್ತೆ ಮಾಡಿ ಕಾಲೇಜಿಗೆ ಹೋಗುವ ರಸ್ತೆ ಮಾಡಿದ್ದಾರೆ. ಆ ಕಾಲೇಜಿಗೆ ಹೋಗ್ಲಿಕ್ಕೆ ನಮ್ಮ ಪಜೀರು ಗ್ರಾಮದ ಕೂಡ ಒಳ್ಳೆ ವಿದ್ಯಾರ್ಥಿಗಳು ಕೂಡ ಹೋಗ್ತಾ ಇದ್ದಾರೆ ಈಗ. ಆದ್ದರಿಂದ ಅವರು ನಮ್ಮ ಮುಂದಿನ ದಿನಗಳಲ್ಲಿ ಕೂಡಲೇ ಅವರು ಜನವರಿಯಲ್ಲಿ ಉರಿಸುವರು ಅಂತ ನನಗೆ ಭರವಸೆ ಇದೆ.